ನನಗೆ ಅನಿಸ್ ಮಟ್ಟಿಗೆ ನಾನು ಸಾಕಷ್ಟು ಜಿಲ್ಲೆಯಲ್ಲಿ ಹೋಗಿದ್ದೇನೆ, ಸಾಕಷ್ಟು ಬಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಾನು ಒಡನಾಟ ಮಾಡಿದ್ದೇನೆ. ಬಟ್ ನಮ್ಮ ಅಜೀಜ್ ಪರ್ತಿಪಾಡಿ ಸರ್ ಏನಿದ್ದಾರೆ ಅವರಷ್ಟು ಒಂದು ವೈಯಕ್ತಿಕ ಕಾಳಜಿ ಆಗಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ನಾನು ಎಲ್ಲೂ ನೋಡಲಿಲ್ಲ. ಮತ್ತು ಅವರು ಹೇಗೆ ಮಾತಾಡ್ತಾರೆ ಮನಸ್ಸಿನಿಂದ ಹಾಗೇ ಇದ್ದಾರೆ, ಅಷ್ಟು ಒಳ್ಳೆಯವರಿದ್ದಾರೆ. ಅದೊಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಅವರಂಥ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಧನ್ಯ ಅಂತ ತಿಳ್ಕೊಂಡು ನಾನು ಹೇಳ್ಬಯಸ್ತೇನೆ. ನೆಕ್ಸ್ಟ್ ನಮ್ಮ ಅನ್ನು ಮಂಗಳೂರು ಅಧ್ಯಕ್ಷರು ಪತ್ರಿಕಾ ಭವನ ಟ್ರಸ್ಟ್ ಮಂಗಳೂರು, ಹಾಗೂ ಶ್ರೀನಿವಾಸ್ ನಾಯಕ್ ಇಂದಾಜೆ ಸರ್ ಅವರೇ, ರಾಜೇಶ್ ಪೂಜಾರಿ ಕೆ ಪ್ರಧಾನ ಕಾರ್ಯದರ್ಶಿ ಅವರೇ, ಆಮೇಲೆ ಪುಷ್ಪರಾಜ್ ಬಿ ಎನ್ ರವರೇ, ರಾಜೇಶ್ ಕೆ ಪೂಜಾರಿ, ವಿಜಯನ್ ಕೋಟ್ಯಾನ್, ನಮ್ಮ ರಾಮಚಂದ್ರ ಪಿಲಾರಿ, ಇವರು ನಮ್ಮ ಭಾಳ ಸಾಕಷ್ಟು ಕಳಕಳಿ ಇದೆ ರಿಗಾರ್ಡಿಂಗ್ ಈ ಬಸ್ಸಿನ ಬಗ್ಗೆ. ಹಾಗೂ ಈ ಪತ್ರಿಕಾ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರೇ ಹಾಗೂ ತಾವು ಪತ್ರಿಕಾ ಮಾಧ್ಯಮದವರೇ, ನನ್ನ ನಾಗರಿಕರೇ, ನಮ್ಮ ಆರ್ ಟಿ ಒ ಕಚೇರಿ ಸಿಬ್ಬಂದಿ ವರ್ಗದವರೇ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ವರ್ಗದವರೇ, ಆಮೇಲೆ ನಮ್ಮ ಈ ಅಪಘಾತ ರಹಿತ ಒಳ್ಳೆಯ ಸರ್ವಿಸ್ ನೀಡಿದ ಚಾಲಕ ಸಿಬ್ಬಂದಿರವರೇ ಹಾಗೂ ತಾವೆಲ್ಲರೂ, ಇವತ್ತು ನಮಗೆ ಭಾಳ ಖುಷಿಯಾಯಿತು. ಯಾಕಂದರೆ ನಮ್ಮದು ದೇಶದಲ್ಲಿ ಒಂದು ಒಳ್ಳೆಯ ಒಂದು ಮೆಸೇಜ್ ಹೋಗ್ಬೇಕಂದ್ರೆ ಮಾಧ್ಯಮ ಭಾಳ ಇಂಪಾರ್ಟೆಂಟು. ಪರ್ತಿಪಾಡಿ ಸರ್ ಹೇಳಿದರು, ಅದು 4ನೇ ಇಟ್ ಈಸ್ ದ 4th ಪಿಲ್ಲರ್ ಅಂತೇಳಿ, ಅದು ಅಷ್ಟೇ ನಿಜ ಹಾಗೂ ಸತ್ಯ. ಅದಕ್ಕೆ ನಾವು ಇಲ್ಲಿ ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಇಲ್ಲಿ ಚಾರ್ಜ್ ತೊಗೊಂಡ್ಮೇಲೆ ನೋಡಿದ್ನಿ, ಸುಮಾರು ಇಲ್ಲಿ 321 ನಮ್ಮದು ನಗರ ಸಾರಿಗೆ ಬಸ್ಸುಗಳು ಓಡಾಡ್ತಾ ಇದ್ದಾವೆ. ಸುಮಾರು ಒಂದು 650 ಇದು ಯಾವುದದು ಗ್ರಾಮಾಂತರ ಸರ್ವಿಸ್, ಟೋಟಲ್ ರೌಂಡ್ ಅಬೌಟ್ 900 to 1000 ಬಸ್ಸಸ್ ಸರ್ವಿಸ್ ಕೊಡ್ತಾ ಇದ್ದಾವೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಬಸ್ ಒಂದು ಜೀವನಾಡಿದ್ದಂಗೆ. ಯಾಕಂದರೆ ಒಂದು ನಮಗೆ ಪ್ರತಿದಿನ ಯಾಕಂದರೆ ಈಗಿನ 21st ಸೆಂಚುರಿಯಲ್ಲಿ ನಮಗೆ ಕೆಲಸಕ್ಕಾಯ್ತು ಇದಕ್ಕಾಯ್ತು ನಾವು ಸಾರಿಗೆ ವ್ಯವಸ್ಥೆ ಅವಲಂಬಿಸಬೇಕಾಗ್ತದೆ. ಆ ಸಾರಿಗೆ ವ್ಯವಸ್ಥೆ ನಮ್ಮ ಇದು ಖಾಸಗಿ ಬಸ್ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನಾಡಿ. ಯಾಕಂದರೆ ಇವ್ರನ್ನ ಬಿಟ್ಟರೆ ನಮಗೆ ಇವರೇ 99.99% ಸರ್ವಿಸ್ ಕೊಡೋದು ಮತ್ತು ಒಳ್ಳೆಯ ಸರ್ವಿಸು ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಇದು ಫಂಕ್ಷನ್ ಮಾಡಿದ್ದು ನನಗೆ ಭಾಳ ಖುಷಿ ತಂತು. ಯಾಕಂದರೆ ತಮ್ಮದಿಂದ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮೆಸೇಜ್ ಹೋಗ್ಬೇಕು, ಒಳ್ಳೆಯ ಮೆಸೇಜ್ ಹೋಗ್ಬೇಕು. ಈ ಸಾರಿಗೆ ವ್ಯವಸ್ಥೆ ಹೇಗಿದೆ ಏನಿದೆ ಪ್ರತಿಯೊಬ್ಬರೂ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗ್ಬೇಕಂತ ನಾನು ಸಾಕಷ್ಟು ಥಿಂಕ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಒಂದು ಭಾಳ ನನಗೆ ಒಳ್ಳೆಯ ಅಪಾರ್ಚುನಿಟಿ ಸಿಕ್ತು. ಯಾಕೆಂದರೆ ಮಾಧ್ಯಮ ಮಿತ್ರರೇ, ನಿಮ್ಮಿಂದನೇ ಒಂದು ಒಳ್ಳೆಯ ಮೆಸೇಜ್ ಹೋಗ್ಬೇಕು. ಅದರ ಹೊರತಾಗಿ ನಾವು ಎಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಕೊಡಲಿಕ್ಕೆ ಆಗೋದಿಲ್ಲ. ಸಮ್ ಪೀಪಲ್ ವಿಲ್ ಗೆಟ್, ಬಟ್ ಆದರೂ ಎಲ್ಲರಿಗೂ ಒಳ್ಳೆಯ ಮೆಸೇಜ್ ಕೊಡೋಕ್ಕಾಗ್ತಿಲ್ಲ. ನಾವು ಬಂದ ಮೇಲೆ ಈ ನಮ್ಮ ಅಧ್ಯಕ್ಷರು ನಾವು ಸಾಕಷ್ಟು ಬಾಗಿ ಚರ್ಚೆ ಮಾಡಿದ್ದೇವೆ. ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಸರ್ವಿಸ್ ಕೊಡಬೇಕು, ಯಾವುದೋ ಒಂದು ಅವರಿಗೆ ಕುಂದು ಕೊರತೆ ಆಗಬಾರ್ದು. ಯಾಕಂದರೆ ಇವ್ರು ಬಿಟ್ಟರೆ ಬೇರೆ ಸರ್ವಿಸ್ ಇಲ್ಲ. ಇವ್ರದ್ದು ಲಾಸ್ಟ್ ಪಾಯಿಂಟು, ಯಾಕಂದರೆ ಒಬ್ಬನೇ ಇದ್ದರೂ ಲಾಸ್ಟ್ ಪಾಯಿಂಟಿಗೆ ಹೋಗಬೇಕು, ಅಲ್ಲಿವರೆಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕು. ನಾನು ಸಾಕಷ್ಟು ಬಾರಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇನೆ, ನಮ್ಮ ಕೋಶಾಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇನೆ. ಎಲ್ಲೋ ಒಂದು ಕಡೆ ಒಂದು ಸಾರ್ವಜನಿಕರಿಂದ ಒಂದು ಯಾವುದೋ ಒಂದು 100% ಇದಿರಲ್ಲ, ಎಲ್ಲೋ ಒಂದು ಸ್ವಲ್ಪ 90 ಬಟ್ ಒಂದೊಂದು ಇದಿರ್ತದೆ. ಅಂಥವು ಕಂಪ್ಲೇಂಟ್ಸ್ ಬಂದಾಗ ನಾನು ಡೈರೆಕ್ಟ್ ಅಧ್ಯಕ್ಷರಿಗೆ ಮಾತಾಡಿ, ನಮ್ಮ ಕೋಶಾಧ್ಯಕ್ಷರಿಗೆ ಮಾತಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮಗೆ ಟ್ರಾಫಿಕ್ ACP ಮೇಡಮ್ ಅವರು ಈ ಬಸ್ಸದು ಮತ್ತು ಆಟೋದು ರಿಗಾರ್ಡಿಂಗ್ ಈ ಸಾರ್ವಜನಿಕ ಸೇವೆ ನೀಡೋ ಇವು ಸಾರಿಗೆ ವ್ಯವಸ್ಥೆಯನ್ನು ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಸಾಕಷ್ಟು ಬಾರಿ ವೀಕ್ಲಿ ಒಂದು 2-3 ಟೈಮ್ಸ್ ಮೇಡಮ್ ನಮ್ಮ ಕೂಡ ಡಿಸ್ಕಸ್ ಮಾಡ್ತಾರೆ, ಇದು ಹೇಗೆ ಅದೇ ನಾವು ಅವರಿಂದ ಏನಾದರೂ ಒಂದು ನಮ್ಮ ಸಾರ್ವಜನಿಕರಿಗೆ ಏನಾದರೂ ಸ್ವಲ್ಪ ಸಮಸ್ಯೆ ಆಗ್ತದೆ ಏನು
ನಾವು ಮುಂದಾಲೋಚನೆಯಾಗಿ ನಾವು ಡಿಸ್ಕಸ್ ಮಾಡ್ತೀವಿ. ಅವರಿಂದ ನಮಗೆ ಕಂಪ್ಲೇಂಟ್ ಬರಬೇಕು, ಅದಾಗಬೇಕು, ಅದಕ್ಕೆ ನಾವು ವೇಟ್ ಮಾಡಲ್ಲ. ಮುಂದಾಲೋಚನೆಯಾಗಿ ಅದೇ ರೀತಿಯಾಗಿ ನಮ್ಮ ಪ್ರೈವೇಟ್ ಬಸ್ ವೇಗವಾಗಿ ಓಡ್ತಾ ಇದ್ದಾವೆ, ಅದು ಇದು ಅಂಥೇಳಿ ಡಿಸ್ಕಷನ್ ಮಾಡಿದ್ದೀವಿ. ಮೇಡಮ್ ಅವರು ನಮಗೆ ಡಿಸ್ಕಷನ್ ಮಾಡಿದ್ದೀವಿ. ಅದನ್ನು ಸಹ ನಮ್ಮ ಅಧ್ಯಕ್ಷರ ಗಮನಕ್ಕೆ ತಂದು ಆದಷ್ಟು ಎಲ್ಲ ಡ್ರೈವರ್ ಕಂಡಕ್ಟರ್ಗೆ ಒಂದು ಅಪಘಾತ ರಹಿತ ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕಂತೇಳಿ ನಾನು ಅಧ್ಯಕ್ಷರ ಜೊತೆಗೆ ಮತ್ತು ಇವ್ರ ಜೊತೆಗೆ ಚರ್ಚೆನೂ ಮಾಡಿದ್ದೇನೆ. ನಂತರದಲ್ಲಿ ಅದನ್ನು ಪ್ರಗತಿ ಕಂಡು ಬಂದಿದೆ. ಇದು ನಮ್ಮ ಪ್ರತಿಭಟಿ ಸರ್ ಹೇಳಿದ್ರ ಪ್ರಕಾರ ಈ ಏಷ್ಯಾದಲ್ಲೇ ಇದು ನಂಬರ್ 1 ಸರ್ವಿಸು. ನಾನು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಬೀದರ್ ಹಿಡಿದು ಎಲ್ಲ ಕಡೆ ನಾನು ಇದನ್ನು ಮಾಡಿದ್ದೇನೆ, RTO ಕೆಲಸ ಮಾಡಿದ್ದೇನೆ. ಆದರೆ ಇಲ್ಲಿ ಇರುವಂಥ ಸರ್ವಿಸು ಬೇರೆ ಎಲ್ಲೂ ಇಲ್ಲ. ಅದನ್ನು ಮತ್ತು ಒಳ್ಳೆಯವರು ಅಧ್ಯಕ್ಷರಿದ್ದಾರೆ. ಇಂಥ ಅಧ್ಯಕ್ಷರಿದ್ದರೇ ಒಂದು ಒಳ್ಳೆಯ ಸರ್ವಿಸ್ ಸಿಗೋದು. ನಾನು ದೇವರಲ್ಲಿ ಬೇಡ್ಕೊಳ್ಳೋದ್ರೆಂದರೆ ಇವರು ಒಳ್ಳೆಯ ಅಧ್ಯಕ್ಷರು, ಇಂಥ ಅಧ್ಯಕ್ಷರೇ ಇರಬೇಕು ಮತ್ತು ಒಂದು ದಕ್ಷಿಣ ಕನ್ನಡಕ್ಕೆ ಒಂದು ಒಳ್ಳೆಯ ಸರ್ವಿಸ್, ಸಾರ್ವಜನಿಕರಿಗೆ ಸರ್ವಿಸ್ ಸಿಗಬೇಕು, ಬಸ್ಸಿಂದು ಸಿಗಬೇಕಂತ ನಾನು ಅದನ್ನು ಬಯಸ್ತೇನೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಡಿಸ್ಟಿಕ್ ಅದಾವೆ. ಈ ರೀತಿಯಾಗಿ ಪ್ರೈವೇಟ್ ಸರ್ವಿಸ್ಸು ಈಗ ನಾನು ಅಲ್ಲಿ ನಮ್ಮದು ಶಿವಮೊಗ್ಗ RTO ಅಲ್ಲಿ ಆದರೂ ಸಹ ಇಷ್ಟು ಈ ಸರ್ವಿಸ್ಗಳು ಇಲ್ಲ. ಇಲ್ಲಿಯಾಗಿ ನಿಮಿಷಿಗೆ ಬಸ್ಗಳು ಇಲ್ಲ. ಅಷ್ಟು ಸರ್ವಿಸ್ಸು ಇಲ್ಲಿ ಒಳ್ಳೆಯ ಜನರಿಗೆ ಸಿಗ್ತಾ ಇದೆ. ಏನಾದರೂ ನಾವು ಈ ಸಾರ್ವಜನಿಕ ಡ್ರೈವರ್ ಕಂಡಕ್ಟರಿಂದರೆ ಏನಾದರೂ ಸ್ವಲ್ಪ ಸಮಸ್ಯೆ ಆದರೂ ಸಹ ನಾವು ಅಧ್ಯಕ್ಷರಿಗೆ ಡಿಸ್ಕಸ್ ಮಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಐ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ನಮ್ಮ ದಕ್ಷಿಣ ಕನ್ನಡದಂಥ ಸರ್ವಿಸ್ ಅಂತೂ ನಾನು ಎಲ್ಲಿ ನೋಡಿಲ್ಲ. ಡೆಲ್ಲಿ ಆ ಕಡೆ ಎಲ್ಲ ಹೋಗಿ ಬಂದೇನೆ. ಬಟ್ ಅವ್ರಿಗೂ ಒಂದು ಒಳ್ಳೆಯ ನ್ಯಾಷನಲ್ ಅವಾರ್ಡ್ ಸಿಗಬೇಕಂತ ನಾನು ಬಯಸ್ತೇನೆ. ಇದೇ ರೀತಿಯಾಗಿ ಅವರು ಸರ್ವಿಸನ್ನು ಸುಮಾರು 110 ವರ್ಷದಿಂದ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟು ಹಳೆಯ ಸರ್ವಿಸ್ ಕೊಟ್ಟು ಸಾರ್ವಜನಿಕರಿಗೆ ಒಮ್ಮೆಂದೊಮ್ಮೆ ಅವ್ರಿಗೆ ತೊಂದರೆ ಆಗೋದು ನಾವು ಅದನ್ನು ಆಗಬಾರ್ದಲ್ಲ. ಮತ್ತು ಮುಂದೆ ಅದೇ ರೀತಿಯಾಗಿ ಅವ್ರದ್ದೊಂದು ಒಳ್ಳೆಯ ಸರ್ವಿಸು ಕೊಡಬೇಕು. ಅದಕ್ಕೆ ಅವ್ರನ್ನು ಒಂದು ನ್ಯಾಷನಲ್ ಅವಾರ್ಡ್ ಸಿಗಬೇಕಂತ ನಾನು ಬಯಸ್ತೇನೆ. ಯಾಕಂದರೆ ಈ ರೀತಿ ಇಡೀ ನಮ್ಮ ದೇಶದಲ್ಲಿ ಎಲ್ಲಿಯೂ ಸರ್ವಿಸ್ ಇಲ್ಲ. ಅವರಿಗೆ ಅದು ದೇ ಆರ್ ಡಿಸರ್ವ್ ಫಾರ್ ದ್ಯಾಟ್. ಆಮೇಲೆ ನಮಗೆ ನಾವು ACP ಮೇಡಮ್ ಸಾಕಷ್ಟು ಏನೇನು ಚರ್ಚೆ ಮಾಡಿರ್ತೇವೆ, ಏನೇನು ಸಮಸ್ಯೆ ಬಂದದ್ದು. ಬಟ್ ಅದನ್ನು ನಾವು ಅಧ್ಯಕ್ಷರಿಗೆ ಹೇಳಿದಾಗ ಇಮ್ಮಿಡಿಯೇಟ್ಲಿ ಸ್ಪಂದನೆ ಮಾಡಿ ಅದನ್ನು ಸಾಲ್ವ್ ಮಾಡ್ತಾರೆ. ಯಾವುದೂ ನಮಗೆ ಯಾವುದೇ ಟೈಮ್ ಆಗಲಿ ನಮಗೆ ಇದನ್ನು ಮಾಡಿಲ್ಲ. ಭಾಳ ಅಂದ್ರೆ ಭಾಳ ಕೋಆಪರೇಷನ್ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾನು ಇರುವವರೆಗೆ ಅಂದರೆ ನಾನು ಇರೋದು ಇರಲಿ, ನಾನೇನು ಹೇಳೋದಂದರೆ ನಮ್ಮದು ಈ ಪ್ರೈವೇಟ್ ಬಸ್ ಸರ್ವಿಸ್ ಏನಿದೆ, ಈ ಸರ್ವಿಸಿಂದ ಒಂದು ಅಪಘಾತ ಆಗಬಾರ್ದು, ಅಪಘಾತ ರಹಿತ ಸರ್ವಿಸ್ ಕೊಡಬೇಕು. ನಿಮ್ಮದು ಪ್ರೈವೇಟ್ ಬಸ್ಸದು ಹೆಸರು ಒಂದು ಒಳ್ಳೆಯ ಹೆಸರು ಬರಬೇಕು. ಮಂಗಳೂರಿಂದ ಇಡೀ ಕರ್ನಾಟಕದಿಂದ ಇಡೀ ದೇಶಕ್ಕೆ ಒಂದು ಮಾದರಿ ಆಗಬೇಕಂತ ನಾನು ಬಯಸ್ತೀನಿ. ನಾನು ದೇವರಲ್ಲಿ ಅದೇ ಕೇಳ್ಕೊಳ್ಳೋದು, ಒಳ್ಳೆಯ ಸರ್ವಿಸ್ ಆಗಲಿ. ಮಂಗಳೂರಲ್ಲಿ ಡೈಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಅಪಘಾತ ಆಗಬಾರ್ದು, ಒಳ್ಳೆಯ ಸರ್ವಿಸ್ ಆಗಲಿ. ಯಾವುದೋ ಒಬ್ಬ ಮಾಡಿದ್ದಕ್ಕೆ ಇಡೀ ಬಸ್ ಸರ್ವಿಸಿಗೆ ಕೆಟ್ಟ ಹೆಸರು ಬರ್ತದೆ. ಯಾರೋ ಒಬ್ಬನು ಮಾಡಿದ್ದಕ್ಕೆ ಎಂಟೈರ್ ನಾವು ಆನ್ಸರ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ನಮಗೆ ಟೈಮ್ ಇದ್ದಾಗ ಹೋಗಿ ಸ್ವಲ್ಪ ಬಸ್ ಹಾಗೆ ಡ್ರೈವರ್ ಅದನ್ನು ಚೆಕಿಂಗ್ ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳಿ. ಯಾಕಂದರೆ ಚೆಕಿಂಗ್ ಮಾಡಿ ಪನಿಷ್ಮೆಂಟ್ ಇಸ್ ನಾಟ್ ದ ಅಲ್ಟಿಮೇಟ್ ಸೊಲ್ಯೂಷನ್. ಅವತ್ತು ಅವಂಗೆ ಪನಿಷ್ಮೆಂಟ್ ಆಗ್ಬೋದು, ಬಟ್ ಅವ್ರಿಗೆ ತಿಳುವಳಿಕೆ ಹೇಳಿದರೆ ಅದರಿಂದ ನೂರಾರು ಜನರು ಏನು ತೊಂದರೆ ಆಗೋದಿಲ್ಲ. ಅಪಘಾತ ರಹಿತವಾಗಿ ಅವರು ಪ್ರಯಾಣ ಒಂದು ಡ್ರೈವಿಂಗ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳ ಬಯಸ್ತೇನೆ. ಅದಕ್ಕೆ ಇವ್ರದ್ದು ಟೋಟಲ್ ಒಂದು 321 ಸರ್ವಿಸ್ ಅದಾವೆ. ಎಲ್ಲ ಸರ್ವಿಸ್ಗಳೂ ಸ್ಟಾರ್ಟ್ ಅಂದರೆ ಎಲ್ಲಿ ಏನಾದರೂ ನಿಂತಿದ್ರೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಲಾಸ್ಟ್ ಎಂಡ್ ಪಾಯಿಂಟ್ವರೆಗೆ ಸರ್ವಿಸ್ ಕೊಡಬೇಕು. ಕೊನೆ ಒಬ್ಬ ಪ್ರಯಾಣಿಕನಿಗೂ ಸಹ ಅವ್ರ ಮನೆಗೆ ಹೋಗಲಿಕ್ಕೆ ಅನುಕೂಲ ಆಗಬೇಕಂತ ನಾನು ಅಧ್ಯಕ್ಷರಲ್ಲೇ ಈ ಮನವಿ ಮಾಡ್ಕೋತೇನೆ. ಯಾವುದೋ ಬಸ್ಸು ಸ್ಟಾಪ್ ಆಗೋದು ಬೇಡ, ಯಾವುದೋ ಒಂದು ಸರೆಂಡರ್ ಮಾಡೋದು ಬೇಡ. ಯಾಕಂದರೆ ಕಂಪ್ಲೀಟ್ ದಕ್ಷಿಣ ಕನ್ನಡ ನಿಮ್ಮ ಬಸ್ಸಿನ ಮೇಲೆ ನಿಂತಿದೆ. ಅದಕ್ಕೆ ಸಾರ್ವಜನಿಕರಿಂದ ಒಂದು ಒಳ್ಳೆಯ ಪ್ರಶಂಸೆ ಇದೆ. ಇನ್ನೂ ತಮಗೆ ಪ್ರಶಂಸೆ ಬರಲಿ ಅಂತ ನಾನು ಹೇಳಿ ತಮ್ಮದೊಂದು ಹೆಸರು ದೇಶದಲ್ಲಿ ಮಾದರಿ ಆಗಲಿ ಅಂತ ನಾನು ಹೇಳಿ ಬಯಸ್ತೇನೆ. ಅದೇ ರೀತಿಯಾಗಿ ಬೇರೆ ಅಪಘಾತ ರಹಿತ ಅದು ಎಲ್ಲ ಡ್ರೈವರ್ ಕಂಡಕ್ಟರ್ಗೆ ಒಂದು ನಾವು ಮತ್ತು ACP ಮೇಡಮ್ ಅಧ್ಯಕ್ಷರು ಮಾತಾಡಿದ್ವಿ. ಅವ್ರಿಗೆ ಒಂದು ಟ್ರೈನಿಂಗ್ ನಾವು ಸೆಪ್ರೇಟಾಗಿ ಟ್ರೈನಿಂಗ್ ಮಾಡಿ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ನಮ್ಮ ಜಿಲ್ಲೆಯಲ್ಲಿ
ಈ ಪ್ರೈವೇಟ್ ಬಸ್ದಿಂದ ಒಂದು ಅಪಘಾತ ಆಗಬಾರ್ದು. ಆ ಡ್ರೈವರು ಕಂಡಕ್ಟರ್ ಗುರುತಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ನಾವು ಅವರು ಸೆಪ್ರೇಟಾಗಿ ನಾವು ಅಧ್ಯಕ್ಷರ ಜೊತೆಗೆ ಮಾತಾಡಿ ಅಂತ ಗುರುತಿಸಿ ಸೆಪ್ರೇಟಾಗಿ ನಮ್ಮ ಕಚೇರಿಗೆ ಅಥವಾ ಅವ್ರು ಕರೆದು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಂತ ನಾವು ಇದನ್ನು ಮಾಡಿದ್ದೇವೆ ಅಂತ ಈ ಸಮಯದಲ್ಲಿ ಹೇಳಬಯಸ್ತೇನೆ. ನಮ್ಮ ACP ಮೇಡಮ್ ಅವರು ಈ ಟ್ರಾಫಿಕ್ ಕಂಜೆಷನ್ ಬಗ್ಗೆ ಸಾಕಷ್ಟು ಡೈಲಿ ಎವ್ರಿ ಮೊಮೆಂಟ್ ಎವ್ರಿ ನಿಮಿಷ ಅಲ್ಲಿ ಟ್ರಾಫಿಕ್ ಕಂಜೆಷನ್ ಆಯಿತು, ಅದು ಹೇಗೆ ಸಾಲ್ವ್ ಮಾಡಬೇಕು, ಎವ್ರಿ ಡೇ ಅದೇ ವಿಚಾರದಲ್ಲಿ ಇರ್ತಾರೆ. ಸಾಕಷ್ಟು ಈ ರೋಡ್ ಸ್ವಲ್ಪ ನಮ್ಮದು ರೋಡ್ ಶೋಲ್ಡರ್ಸು, ಪಾಟ್ ಹೋಲ್ಸು ಇಂಥವೆಲ್ಲ ನಾವು ಸಾಕಷ್ಟು ಮೀಟಿಂಗ್ ಅಟೆಂಡ್ ಆಗಿರೋ DC ಆಫೀಸಲ್ಲಿ ಮೇಡಮ್ ಅವರು ನಾವು ಮತ್ತು ಅವರು ರಿಗಾರ್ಡಿಂಗ್ ನಮ್ಮ ಸ್ಟೇಕ್ ಹೋಲ್ಡರ್ ಡಿಪಾರ್ಟ್ಮೆಂಟ್ಸ್ NHAI PWD ಅವ್ರನ್ನ ಬಿಡೋದಿಲ್ಲ. ಅದು ಕಂಪಲ್ಸರಿ ಆ ಸ್ಪಾಟಿಗೆ ಕರ್ಕೊಂಡೋಗಿ ಅದನ್ನು ನೀವು ಕ್ಲಿಯರ್ ಮಾಡಬೇಕು, ಅದನ್ನು ಇಮಿಡಿಯೇಟ್ಲಿ ಮಾಡಬೇಕು, ಎಷ್ಟು ದಿನದಲ್ಲಿ ಮಾಡ್ತೀರಾ ಅಂಥೇಳಿ ನಾನು ಕಳೆದ 8 ತಿಂಗಳಿಂದ ನೋಡೇನೆ. ಮೇಡಮ್ ಅವರು ಒಂದು ದಿವಸ ಹಿಂಗೆ ಫ್ರೀಯಾಗಿ ಕೂತಿಲ್ಲ. ಅವ್ರು ಕರೆದು ಸಾಕಷ್ಟು ಲೆಫ್ಟ್ ರೈಟ್ ತೊಗೊಂಡು ಇಲ್ಲಿವರೆಗೆ ಒಂದು ಲೆವೆಲ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕಂಪೇರ್ ಟು ನಾವು ಬೇರೆ ಡಿಸ್ಟಿಕಲ್ಲಿ ನೋಡಿದ್ದೇವೆ, ಈ ರೀತಿ ಯಾರು ಮಾಡೋದಿಲ್ಲ. ನನಗೆ ತಿಳಿದು ಬಂದಿದ್ದಂದರೆ ಮೇಡಮ್ ಅವ್ರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸರ್ಕಾರ ಒಂದು ಗುರುತಿಸಿ CM ಅವಾರ್ಡು ಬಂದಿದೆ ಅಂತ ನಾವು ಕೇಳಪಟ್ಟಿದ್ದೇನೆ. ಅದೇ ಮುಖ್ಯಮಂತ್ರಿ ಪದಕ್ಕೆ ಅವ್ರಿಗೆ. ಅದಕ್ಕೆ ಮೇಡಮ್ ಅವ್ರ ಸೇವೆ ಭಾಳ ಆಗೈತೆ ಮತ್ತು ಭಾಳ ಒಳ್ಳೆಯವರು ಇದ್ದಾರೆ. ಒಳ್ಳೆ ಏನು ಸಾರ್ವಜನಿಕ ಒಂದು ಸೇವೆ ಕರೆಕ್ಟ್ ಆಗಲಿ, ಯಾವುದೂ ಕಂಪ್ಲೇಂಟ್ ಬರಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಅದೇ ರೀತಿಯಾಗಿ ಇವತ್ತು ತಮ್ಮ ಮಾಧ್ಯಮದಿಂದ ಒಂದು ಒಳ್ಳೆಯ ಸಂದೇಶ ಹೋಗಲಿ, ಎಲ್ಲ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ತಿಳುವಳಿಕೆ ಹೋಗಲಿ. ಯಾಕೆಂದರೆ ನಾವು ಎಲ್ಲರಿಗೂ ಕೊಡೋಕ್ಕಾಗಲ್ಲ. ನಾವು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿರ್ತೀವಿ, ಸಾಕಷ್ಟು ಬಾರಿ ರೋಡ್ ಸೇಫ್ಟಿದು ಪ್ರೋಗ್ರಾಮ್ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ರೋಡ್ ಆ್ಯಕ್ಸಿಡೆಂಟ್ ಕಡಿಮೆ ಆಗಬೇಕು. ಈಗೆಲ್ಲ ಒಂದು AI ಆಧಾರಿತ ಸ್ಪೀಡ್ ಕಂಟ್ರೋಲ್ ನಮ್ಮದು ಪೆನಲ್ಟಿ ಬರುವಂಥ ಹೈವೇಲಿ ಎಲ್ಲ ಒಂದು ಕ್ಯಾಮ್ರಾಗಳನ್ನು ಸಹ ಅಳವಡಿಕೆ ಸ್ವಲ್ಪ ದಿನದಲ್ಲಿ ಆಗ್ತದೆ. ಯಾಕಂದರೆ ಅದನ್ನೊಂದು ಪ್ರಪೋಸಲ್ ಕಳಿಸಿದ್ವಿ ನಾವು. ಅದರಿಂದ ಸಹ ಮ್ಯಾಕ್ಸಿಮಮ್ ಸ್ಪೀಡ್ ಕಂಟ್ರೋಲ್ ಆಯ್ತಂದರೆ ಅಪಘಾತಗಳು ಮತ್ತೆ ಕಡಿಮೆ ಆಗ್ತವೆ. ನಮ್ಮ ಜಿಲ್ಲೆಯಲ್ಲಿ ಇನ್ನು ಮುಂದೆ ಅಪಘಾತ ರಹಿತವಾಗಿ ಮಾಡೋಣ, ನಾವೆಲ್ಲರೂ ಶ್ರಮಿಸೋಣ. ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಇರಲಿ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನಿಮಗೂ ಗೊತ್ತು. ಅದನ್ನು ಬೇಡ. ಅದನ್ನು ಯಾಕಂದರೆ ಮನುಷ್ಯನ ಜೀವ ಒಂದೇ ಸಲ ಬರೋದು, ಮತ್ತೆ ತಿರುಗಿ ಬರಲ್ಲ ಅದು. ಅದಕ್ಕೆ ನಮ್ಮದು ಜೀವನ ಒಂದು ಒಳ್ಳೆಯ ಜೀವನ ಮಾಡ್ಕೊಂಡು ಹೋಗೋಣ. ಮತ್ತು ನಾನು ಚಾಲಕರಿಗೆ ಹೇಳೋದಂದರೆ, ತಮ್ಮ ಹಿಂದೆ ಫ್ಯಾಮಿಲಿ ಇರ್ತಾರೆ, ನೀವು ಒಳ್ಳೆ ಡ್ರೈವಿಂಗ್ ಮಾಡಿರಿ. ಪ್ಯಾಸೆಂಜರ್ ಜೊತೆಗೆ ಜಗಳ ಮಾಡೋದು ಅಥವಾ ಸಿಟ್ಟು ಮಾಡೋದು ಅಥವಾ ಇದು ಮಾಡೋದು ಮಾಡಿಬಿಡ್ರಿ. ಕೂಲಾಗಿ ಹ್ಯಾಂಡಲ್ ಮಾಡಿರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮದು ಮಕ್ಕಳು ಫ್ಯಾಮಿಲಿ ಎಲ್ಲ ಮನೆಯಲ್ಲಿ ಕಾಯ್ತಿರ್ತದೆ. ನೀವು ಒಳ್ಳೆ ಒಂದು ಸರ್ವಿಸ್ ಕೊಟ್ಟು ಮನೆಗೆ ಹೋಗ್ಬೇಕಾಗ್ತದೆ. ಒಳ್ಳೆ ಶಾಂತ ರೀತಿಯಿಂದ ಮನೆಗೆ ಹೋದರೆ ನಿಮಗೂ ನೆಮ್ಮದಿ ಇರ್ತದೆ. ಅದನ್ನು ಬಿಟ್ಟು ಜಗಳ ಮಾಡಿ 112 ಫೋನ್ ಮಾಡಿ ಅವೆಲ್ಲ ಸೀನ್ ಕ್ರಿಯೇಟ್ ಬೇಡ. ಅದರಿಂದ ಏನೂ ಸಾಧನೆ ಆಗೋದಿಲ್ಲ. ಸಾಧನೆ ಮಾಡಿ ಇವೆಲ್ಲ ಈ ನೆಗೆಟಿವ್ ಸಾಧನೆ ಆಗೋದಿಲ್ಲ ಅಂತ ಹೇಳಿ ಬಯಸ್ತೀನಿ. ಹೇಳಿ ಒಂದು ಒಳ್ಳೆಯ ಸರ್ವಿಸ್ ಕೊಡ್ರಿ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ RTO ಅವರಾಗಿರುವ ಶ್ರೀ ಶಿರೋಳ್ಕರ್ರವರೇ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಪುಷ್ಪರಾಜ್ರವರೇ, ದಕ್ಷಿಣ ಕನ್ನಡ ಬಸ್ ಚಾಲಕರ ಸಂಘದ ಅಧ್ಯಕ್ಷರಾದ ಶ್ರೀ ಅಜೀಜ್ ಪರ್ತಿಪಾಡಿರವರೇ, ದಕ್ಷಿಣ ಕನ್ನಡ ಮಂಗಳೂರು ಪ್ರೆಸ್ ಕ್ಲಬ್ PB ಹರೀಶ್ ರೈರವರೇ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅನ್ನೂರವರೇ, ರಾಜ್ಯ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ನಾಯ್ಕರವರೇ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪೂಜಾರಿರವರೇ, ಇಲ್ಲಿ ನೆರೆದಿರುವಂತಹ ಪತ್ರಕರ್ತರ ಸಂಘದ ಎಲ್ಲ ಗೌರವಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಬಸ್ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಚಾಲಕರೇ, ಮಿತ್ರರೇ, ಎಲ್ರಿಗೂ ಬಂಧುಗಳೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ನನಗೆ ಇವತ್ತಿನ ಈ ಪ್ರಮುಖವಾದ ಒಂದು
ಅಪಘಾತ ರಹಿತ ಚಾಲಕರಿಗೆ ಅಭಿನಂದನೆ, ಗೌರವಾರ್ಪಣೆ ಮತ್ತು ಬಸ್ ಪಾಸ್ ವಿತರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ಅಪರೂಪದ ಒಂದು ಕಾರ್ಯಕ್ರಮ. ನಮ್ಮ ಭಾರತ ದೇಶದಲ್ಲಿ ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲನೆಯ ಬಾರಿಗೆ ಬ್ಯಾಂಕ್ ವ್ಯವಸ್ಥೆ ಹುಟ್ಟುವುದಕ್ಕೆ ಒಂದು ಕಾರಣಕರ್ತರಾಗಿದೆಯೋ, ಅದೇ ರೀತಿ ಖಾಸಗಿ ಬಸ್ ವ್ಯವಸ್ಥೆಯು ಅದರದೇ ಆದ ಒಂದು ಇತಿಹಾಸವನ್ನು ಇಲ್ಲಿ ಕಂಡಿದೆ. ಅದರ ಜೊತೆಗೆ ನಮ್ಮ ಪ್ರಜಾಪ್ರಭುತ್ವವಾದ ಭಾರತ ದೇಶದ 4ನೇ ಅಂಗವಾದ ಮಾಧ್ಯಮ, ಇವೆರಡರ ಸಂಗಮ ಅಂತ ನಾನು ಇಲ್ಲಿ ಹೇಳ್ಬೋದು. ಇವತ್ತು ನಡೀತಾರಂಥದ್ದು ಪತ್ರಕರ್ತರು ಹೇಗೆ ಅಪಘಾತ ರಹಿತ ಚಾಲಕರನ್ನು ಗುರುತಿಸಿ ಅವರನ್ನು ಗೌರವಾರ್ಪಣೆ ಮಾಡ್ತಾ ಇದ್ದಾರೋ, ಅದೇ ರೀತಿ ಬಸ್ ಮಾಲಕರು ಸಹ ಅವಶ್ಯಕತೆ ಇರುವಂತಹ ಪತ್ರಕರ್ತರಿಗೆ ಫ್ರೀ ಬಸ್ ಪಾಸ್ ನೀಡ್ತಾ ಅವ್ರದ್ದೇ ಆದ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಕಂಡುಬರಬೇಕಾದ್ರೂ ಒಂದು ವಿಷಯ, ನಮ್ಮ RTO ಸರ್ ಹೇಳಿದ ಹಾಗೆ ಖಾಸಗಿ ಬಸ್ ವ್ಯವಸ್ಥೆ ಇಲ್ಲಿ ಐತಿಹಾಸಿಕವಾಗಿರುವಂಥದ್ದು, ಸುಮಾರು 110 ವರ್ಷಗಳ ಇತಿಹಾಸ ಹೊಂದಿರುವಂಥದ್ದು, ಒಳ್ಳೆಯ ಒಂದು ಸರ್ವಿಸ್ ಕೊಡುವಂಥದ್ದು, ಸಮಾಜ ಸೇವೆ ಮಾಡ್ತಿರುವಂಥದ್ದು. ಅದರಲ್ಲೂ ಕೆಲವರು ಚಾಲಕರು ಯಾವುದೇ ಒಂದು ಆಕ್ಸಿಡೆಂಟ್ ಅನ್ನೋ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಅವ್ರ ಸರ್ವಿಸನ್ನು 30-40 ವರ್ಷ ಮಾಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಅದ್ಭುತ. ಅವರು ಇವತ್ತು ನೀವು ನೋಡ್ತಾ ಇರಬೇಕು, ನಮ್ಮಲ್ಲಿ ಎಷ್ಟು ಬಸ್ ಪರ್ ಸೆಕೆಂಡ್ ಓಡುತ್ತಾ ಇರುತ್ತೆ. ಆಗಿನ ಕಾಲದಲ್ಲಿರೋವಂಥ ರಸ್ತೆ ದಾರಿಗಳು ಇವತ್ತು ಅಷ್ಟು ಸಣ್ಣದಾಗಿಲ್ಲ, ಆದರೂ ಸಣ್ಣದಿದ್ರೂ ಅದರಲ್ಲಿರುವಂಥ ಟ್ರಾಫಿಕ್ ಹೆಚ್ಚಾಗಿದೆ. ಮೊದಲೆಲ್ಲ ಕಾರು ಬೈಕ್ ಎಲ್ಲ ತೀರ ಕಡಿಮೆ ಇತ್ತು. ಇವತ್ತು 7 ಲಕ್ಷ ಜನಸಂಖ್ಯೆ ಇದ್ದರೆ ಅಷ್ಟೇ ವಾಹನ ಸಂಖ್ಯೆನೂ ಇದೆ. ಅದರಲ್ಲಿ ಅಪಘಾತ ರಹಿತವಾಗಿ ಸತತವಾಗಿ 3 ದಶಕಗಳ ಕಾಲ ಆಕ್ಸಿಡೆಂಟ್ ಇಲ್ಲದೆ ಒಂದು ಬಸ್ ಓಡಿಸುವಂಥದ್ದು ನಿಜವಾಗ್ಲೂ ಅದು ಪ್ರೇರಣೆಯಾಗಿರುವಂಥ ಕಾರ್ಯ. ಇಂಥ ಬಸ್ ಚಾಲಕರು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ದಿನನಿತ್ಯ ನಾವು ಸಂಚಾರದಲ್ಲಿ ನೋಡ್ತಾನೆ ಇರ್ತೀವಿ, ಒಂದಿಲ್ಲ ಒಂದು ಅಪಘಾತಗಳು ಆಗ್ತಾನೆ ಇರುತ್ತವೆ. ಅದರಲ್ಲೂ ಸಹ ಬಸ್ಗಳಿಂದನೂ ಕೆಲವೊಂದು ಅಪಘಾತಗಳು ಆಗುತ್ತೆ. ಅದರಲ್ಲಿಯೂ ಸಹ ಇವರು ಇಂಥ ಒಂದು ಸೇವೆ ಸಲ್ಲಿಸಿದ್ದಾರೆ ಅಂದರೆ ಅದನ್ನು ನಾವು ಮೆಚ್ಚಲೇಬೇಕು. ಈಗ ಜಸ್ಟ್ ನಾವು RTO ಸರ್ ಮತ್ತು ನಮ್ಮ ಬಸ್ ಮಾಲಕರ ಸಂಘ ಅಧ್ಯಕ್ಷರಾದ ಶ್ರೀ ಅಜೀಜ್ರವರು, ದಿಲ್ರಾಜ್ ಫರ್ನಾಂಡಿಸ್ ಮತ್ತು ರಾಮಚಂದ್ರ ನಾಯ್ಕ್ ಅವ್ರು ಎಲ್ಲರೂ ಸೇರಿ ಒಂದು ಚಾಲಕರಿಗೆ ಹಾಗೂ ಕ್ಲೀನರ್ಸ್ಗೆ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿ ಅವ್ರಿಗೆ ಸಂಚಾರದ ಬಗ್ಗೆ ಅರಿವು ಮೂಡಿಸಬೇಕು. ರೋಡ್ ಮೇಲೆ ಟ್ರಾಫಿಕ್ ಡಿಸಿಪ್ಲಿನ್ ಹೇಗೆ ಮೇಂಟೈನ್ ಮಾಡುವಂಥದ್ದು, ಲೇನ್ ಡಿಸಿಪ್ಲಿನ್ ಮಾಡುವಂಥದ್ದನ್ನು ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಫುಟ್ಬೋರ್ಡ್ ಟ್ರಾವೆಲಿಂಗ್ ಅವಾಯ್ಡ್ ಮಾಡೋದನ್ನು, ಯಾಕೆಂದರೆ ಸುಮಾರು ಸತಿ ಅವ್ರ ಕೈಯಲ್ಲೂ ಇರಲ್ಲ, ಪಬ್ಲಿಕ್ ಹತ್ತಾರೆ, ಲೇಟಾಗಿರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲನೂ ಅವ್ರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮಾಡಬೇಕಂತ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. RTO ಸರ್ ಇದರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ. ಆದಷ್ಟು ಬೇಗ ಮಾಡಿಸ್ತೀವಿ ಮೇಡಮ್ ಅಂತ ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಲ್ಲದೆ ಈ ವೇದಿಕೆಯ ಮೂಲಕ ನಿಮ್ಮೆಲ್ರಿಗೂ ಇರೋ ಒಂದು ಮಾಹಿತಿಯನ್ನು ನಾನು ತಲುಪಿಸ್ಬೇಕಂತ ಇದ್ದೇನೆ. ನಮ್ಮಲ್ಲಿ EDAR ಸಿಸ್ಟಮ್ ಅಂತ ಬಂದಿದೆ, ಎಲೆಕ್ಟ್ರಾನಿಕ್ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್. ಅದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ RTO, ಇನ್ಶೂರೆನ್ಸ್, ಹಾಸ್ಪಿಟಲ್ ಹಾಗೂ ಟ್ರಾಫಿಕ್ ಪೊಲೀಸರು ಸ್ಟೇಕ್ ಹೋಲ್ಡರ್ಸ್ ಆಗಿರ್ತೇವೆ. ಆಗುವಂತಹ ಎಲ್ಲ ಅಪಘಾತಗಳದ ಒಂದು ID ಕ್ರಿಯೇಟ್ ಆಗುತ್ತೆ. ಆ IDಯಲ್ಲಿ ಎಲ್ಲ 4 ಇಲಾಖೆಗಳಿಗೆ ಮಾಹಿತಿ ದೊರಕುತ್ತೆ.
ಅದರ ಅಂಗ ಆಗಿರುವಂತಹದ್ದು ಪಿ ಎಮ್ ರಾಹತ್ ಸ್ಕೀಮ್. ಪಿ ಎಮ್ ರಾಹತ್ ಸ್ಕೀಮ್ನಲ್ಲಿ ಆಕ್ಸಿಡೆಂಟ್ ಆಗಿದ್ದ ತಕ್ಷಣ ಅಲ್ಲಿಂದ ಗೋಲ್ಡನ್ ಅವರಲ್ಲಿ ಒಳಗಡೆ ಒಬ್ಬ ವಿಕ್ಟಿಮನ್ನು ನಿಯರೆಸ್ಟ್ ಹತ್ತಿರದಲ್ಲಿರುವಂತಹ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯೋದು, ಅಲ್ಲಿ ಸುಮಾರು 1.5 ಲಕ್ಷ ಅಥವಾ 7 ದಿನದವರೆಗೆ ಆ ವಿಕ್ಟಿಮ್ ಸ್ಟೆಬಿಲೈಸೇಷನ್ ಆಗುವಂಥದ್ದು ಪ್ರಕ್ರಿಯೆ ನಡೆಯುವಂಥದ್ದು. ಇದರ ಮಹತ್ವದ ಅಂಗ ಆಗಿದೆ. ಅದರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮಾಹಿತಿ ಹೋಗಬೇಕಾಗಿರೋದು ಏನಂದರೆ, ಕಳೆದ 2 ವರ್ಷಗಳಿಂದ ಪಿ ಎಮ್ ರಾಹವೀರ್ ಸ್ಕೀಮ್ ಅಂತ ಒಂದಿದೆ. ಅದರಲ್ಲಿ ಆಕ್ಸಿಡೆಂಟ್ ಆಗಿದ ತಕ್ಷಣ ವಿಕ್ಟಿಮನ್ನು ವಿಡಿಯೋ ಫೋಟೋ ಮಾಡದೆ ತಕ್ಷಣಕ್ಕೆ ಹತ್ತಿರ ಇರುವಂತಹ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಲ್ಲಿ ಕೇಂದ್ರ ಸರ್ಕಾರದಿಂದ ಬಹುಮಾನ ಸಿಗುವಂಥದ್ದು. ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಸ್ವಲ್ಪ ಮಾಹಿತಿ ಹೋಗಿದ್ದಲ್ಲಿ ಆದಷ್ಟು ಜನರು ಮುಂದೆ ಬಂದು ರಾಹವೀರ್ ಆಗಬಹುದು ಅಂತ ನನ್ನದು ಒಂದು ಆಸೆ ಇದೆ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಅಪಘಾತ ರಹಿತ ಚಾಲಕರಿಗೆ ಮಂಗಳೂರು ನಗರ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಈ ಒಂದು ಅವಕಾಶ ದೊರಕಿಸೋದಕ್ಕೆ ಪತ್ರಕರ್ತ ಸಂಘದ ಅಧ್ಯಕ್ಷರಿಗೆ, ಎಲ್ಲರ ಪದಾಧಿಕಾರಿಗಳಿಗೆ, ದಕ್ಷಿಣ ಕನ್ನಡ ಬಸ್ ಮಾಲಕರ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಅಶೋಕ MP. ನಾವು ತುಂಬ 30-32 ವರ್ಷದಿಂದ ಇಲ್ಲಿ ಸಿಟಿ ಬಸ್ನಲ್ಲಿ ಕೆಲಸ ಮಾಡ್ತಿದ್ದೇವೆ. ಹಾಗೆ ನಮ್ಮ ಓನರ್ನವರೆಲ್ಲ ನಮಗೊಂದು ಗುರುತಿಸಿ ಅಪಘಾತೆಯನ್ನು ಮಾಡದಿದ್ದಕ್ಕೆ ಒಂದು ಸನ್ಮಾನ ಮಾಡಿದ್ದಾರೆ. ಅದು ನಮಗೆಲ್ಲ ತುಂಬ ಖುಷಿಯಾಗಿದೆ. 30-32 ವರ್ಷದಿಂದ 32 ವರ್ಷ ಜಾಸ್ತಿ ಆಗಿದೆ. ಒಳ್ಳೆಯ ರೀತಿಯಲ್ಲಿ ಎಷ್ಟು ಬಸ್ನವರಿದ್ದಾರೆ? ಅದರಲ್ಲಿ 4 ಜನ ಅಪಘಾತ ಯಾಕೆ 4 ಜನ ಇರಲಿ ಮಾತ್ರ? 4 ಜನ ಅಂದರೆ ಸ್ವಲ್ಪ ವಯಸ್ಸಾದವರನ್ನು ಗುರುತಿಸಿ ಇದು ಮಾಡಿದ್ದಾರೆ. ತುಂಬ ವರ್ಷದಿಂದ ಮಾಡ್ತಿದ್ದವರನ್ನು. ಹಾಗೆ ನೀವು ಯಾವ ರೂಟ್ ಬಸ್ಸಲ್ಲಿ? ನಾನು 6 ನಂಬರ್ ಶಕ್ತಿನಗರ ಬಸ್ಸಲ್ಲಿ. ಎಷ್ಟು ವರ್ಷದಿಂದ? ಅದರಲ್ಲಿ ಈಗ 10 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಯಾವ ರೂಟ್? ಅದಕ್ಕಿಂತ ಮುಂಚೆ ನಾನು ಆಕಾಶಭವನ ರೂಟು, ಎಲ್ಯಾರಪದ ರೂಟು ತುಂಬ ಕಡೆಯಲ್ಲಿ ಮಾಡಿದ್ದೇನೆ. ನಾನು ಸರ್ವಿಸಲ್ಲಿ ಕೂಡ ಮಾಡಿದ್ದೇನೆ, ಕಾರ್ಕಳ ರೂಟಲ್ಲಿ. ನಂದು ಬೋಂದೆಲ್ಲ. ಅಜೀಜ್ ಪರ್ತಿಪಾಡಿ, ಪ್ರೆಸಿಡೆಂಟ್ DK ಬಸ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್. ಈ ದಿನ ನಾವು ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘ ಇದರ ಸದಸ್ಯರುಗಳಿಗೆ, ಅಂದರೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಪಾಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೆವು. ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘವು ಏರ್ಪಡಿಸಿತ್ತು. ಈ ಪಾಸ್ ಕೊಡುವ ಕಾರ್ಯಕ್ರಮವು ನಾವು ದಕ್ಷಿಣ ಕನ್ನಡದ ಮಾಧ್ಯಮ ಮಿತ್ರರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ಕೊಟ್ಟದ್ದಾಗಿರುತ್ತದೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಸುಮಾರು 110 ವರ್ಷ ಇತಿಹಾಸವಿರುವಂತಹ ಸಂಸ್ಥೆ. ಇಲ್ಲಿ ಖಾಸಗಿ ವ್ಯವಸ್ಥೆಯನ್ನು ನಾವು 110 ವರ್ಷಗಳಿಂದ ಕೊಡ್ತಾ ಇದ್ದೇವೆ. 110 ವರ್ಷಗಳಲ್ಲಿ ನಾವು ನಮ್ಮ ಜಿಲ್ಲೆಯ ಮೂಲೆ ಮೂಲೆಗೆ, ಹಳ್ಳಿ ಹಳ್ಳಿಗೆ, ನಿಮಿಷದಲ್ಲಿ, ಸೆಕೆಂಡಿನಲ್ಲಿ ನಾವು ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಖಾಸಗಿ ಬಸ್ ವ್ಯವಸ್ಥೆಯು ಏಷ್ಯಾ ಖಂಡದಲ್ಲಿಯೇ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ನಾವು ಇದುವರೆಗೆ ಸುಮಾರು 1980ರಿಂದ 16 ಕೋಟಿಗೂ ಮಿಕ್ಕಿ ಕೊಡುಗೆಯನ್ನು ವಿದ್ಯಾರ್ಥಿ ಸಮುದಾಯಕ್ಕೆ 60% ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದೇವೆ. ಅದು ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಗೆ, ಸಾಮಾಜಿಕ ದುರಂತಗಳಿಗೆ, ಕಾರ್ಗಿಲ್ ಹಿಡಿದು ಯಾವುದೇ ಸಾಮಾಜಿಕ ಕಳಕಳಿಗೆ ನಾವು ಬಹಳಷ್ಟು ಸ್ಪಂದಿಸಿದ್ದೇವೆ. ಅದು ಮಾತ್ರವಲ್ಲ, ಅಂಗವಿಕಲರಿಗೆ ನಾವು ಉಚಿತ ಬಸ್ ಪಾಸನ್ನು 1980ರಿಂದಲೇ ಕೊಡ್ತಾ ಬಂದಿದ್ದೇವೆ. ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ, ವಿದ್ಯಾರ್ಜನೆಗೆ ಸಹಕಾರಿಯಾಗಬೇಕು ಅಂತೇಳಿ ಚಲೋ ಕಾರ್ಡನ್ನು
ಹಾಗೂ ಇದಕ್ಕೂ ಮೊದಲು ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಮಾತ್ರವಲ್ಲ, 1988ರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಕ್ತ ಪರವಾನಗಿ ನೀತಿಯಿಂದ ಭಾಳಷ್ಟು ಗಾಡಿಗಳು ರಸ್ತೆಯ ಮೇಲೆ ಬಂದು ಅಪಘಾತ ಮತ್ತು ಜನರಿಗೆ ರಸ್ತೆಯ ಮೇಲೆ ಸ್ವತ್ತು ಹಾನಿ ಮತ್ತು ಪ್ರಾಣಹಾನಿ ಅಂತ ಸಂಭವಿಸಬಾರದು ಅಂತ ಹೇಳುವಂಥ ಸದುದ್ದೇಶದಿಂದ ನಾವು ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಸಮಯ ಪರಿಪಾಲನೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದು ಮಾತ್ರವಲ್ಲದೆ ಜನರಿಗೆ ಭಾಳಷ್ಟು ಸಹಕಾರಿಯಾಗಬೇಕು ಅಂತೇಳಿ ನಾವು ಇದನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ಜನರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವೆಲ್ಲದರ ಮಧ್ಯದಲ್ಲಿ ನಾವು ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ವ್ಯವಸ್ಥೆ ಮಾಡಿದರೂ KSRTC ಯವರಂತೆ ನಮಗೆ ಯಾವುದೇ ಅನುದಾನ ಸಿಗಲಿಲ್ಲ. ಈ ಪಾಸ್ ವ್ಯವಸ್ಥೆಗಾಗಲಿ ನಮ್ಮ 60% ವಿದ್ಯಾರ್ಥಿ ರಿಯಾಯಿತಿ ದರದ ಪಾಸ್ಗಳಿಗಾಗಲಿ ಇದುವರೆಗೂ ನಾವು ಒಂದು ಪೈಸೆ ಅನುದಾನವನ್ನು ಪಡೆದಿಲ್ಲ. ಅದು ಮಾತ್ರವಲ್ಲ, KSRTC ಅವರ ಶಕ್ತಿ ಯೋಜನೆಯಿಂದ ನಮಗೆ ಭಾಳಷ್ಟು ತೊಂದರೆಗಳಾಗ್ತಿವೆ. ಯಾಕೆಂತ ಹೇಳಿದರೆ ನಮ್ಮ ಬಸ್ಸು ವ್ಯವಸ್ಥೆ ಒಂದು ಅವನತಿಯ ಹಂಚಿಗೆ ತಲುಪಿದೆ. ಶಕ್ತಿ ಯೋಜನೆಯನ್ನು ನಾವು ಕೊಡಲಿಕ್ಕೂ ತಯಾರಿದ್ದೇವೆ. ನಮಗೂ ಕೂಡ KSRTC ಅಂತೆ ಮರುಪಾವತಿ ಸಿಕ್ಕಿದರೆ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಅದು ಬಿಟ್ಟು KSRTC ಅವರಿಗೆ ಶಕ್ತಿ ಯೋಜನೆಯಲ್ಲಿ ಮರುಪಾವತಿ ವ್ಯವಸ್ಥೆ, ಉತ್ತರ ಕರ್ನಾಟಕದಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್, ಅದೇ ರೀತಿ ಅವರದೇ ಆದ ಇನ್ಶೂರೆನ್ಸ್ ಇದೆಲ್ಲವನ್ನು ಮಾಡಿಯೂ ಅವರು ಸೇವೆ ಕೊಡ್ತಾ ಇದ್ದಾರೆ. ಆದರೂ ಯಾವುದೇ ಅನುದಾನವಿಲ್ಲದೆ, ಯಾವುದೇ ಸವಲತ್ತಿಲ್ಲದೆ ನಾವು ಇಷ್ಟೊಂದು ಸುಂದರ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ಆ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ವ್ಯವಸ್ಥೆ ಇದ್ದುದರಿಂದಲೇ ಈ ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ಸಂಖ್ಯೆಯ ವಿದ್ಯಾಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಅದೇ ರೀತಿ ಆಸ್ಪತ್ರೆಗಳು, ಕೈಗಾರಿಕೆಗಳು ಬೆಳೆದು ನಿಂತಿವೆ ಅಂತ ಹೇಳುವಂಥದ್ದು ಈ ಜಗತ್ತು ಒಪ್ಪಿಕೊಳ್ಳಬೇಕಾದಂತಹ ಸತ್ಯ. ಈ ಸಂದರ್ಭದಲ್ಲಿ ನಾನು ನನ್ನ ಬಸ್ ಮಾಲಕರಿಗೆ ಮತ್ತು ಚಾಲಕ ಹಾಗೂ ನಿರ್ವಾಹಕರಿಗೆ ನನ್ನ ಕಳಕಳಿಯ ಮನವಿ ಏನು ಅಂತೇಳಿದರೆ, ನಮ್ಮ ಜಿಲ್ಲೆಯ ಜನರು, ವಿದ್ಯಾರ್ಥಿ ಸಮುದಾಯ ಈವರೆಗೆ ನಮ್ಮನ್ನು ಇಲ್ಲಿ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಉತ್ತಮ ಶಿಸ್ತುಬದ್ಧ ಅಪಘಾತರಹಿತ ಸೇವೆಯನ್ನು ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಎಲ್ಲ ಬಸ್ ಚಾಲಕರು ಮತ್ತು ನಿರ್ವಾಹಕರು ಈ ಸಾರಿಗೆ ನಿಯಮ ಏನಿದೆಯಾ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಜನರಿಗೆ ಸುರಕ್ಷತೆ ಮತ್ತು ರಸ್ತೆಯ ಮೇಲೆ ಯಾವುದೇ ಅಪಾಯವಿಲ್ಲದಂಥ ವ್ಯವಸ್ಥೆಯನ್ನು ಒದಗಿಸಬೇಕು. ತಾವು ಒಂದು ಜನರ ಜೀವದ ಮೇಲೆ ಭಾಳಷ್ಟು ಕಾಳಜಿ ವಹಿಸಿ, ಒಂದು ಜೀವಕ್ಕೆ ಅಥವಾ ಒಂದು ಕುಟುಂಬದ ವ್ಯಕ್ತಿಗೆ ಯಾವುದಾದರೂ ತೊಂದರೆಯಾದರೆ ಅಥವಾ ಆ ವ್ಯಕ್ತಿ ಮರಣ ಹೊಂದಿದರೆ ಆ ಕುಟುಂಬದ ಆಧಾರ ಸ್ತಂಭವೇ ಕಳಚಿದಂತಾಗಿ ಅಲ್ಲಿ ಆ ಕುಟುಂಬವೇ ಬೀದಿಗೆ ಬರುತ್ತದೆ. ಇದೆಲ್ಲವನ್ನು ಮನದಲ್ಲಿಟ್ಟುಕೊಂಡು ಚಾಲಕರು ಬಹಳ ಜಾಗರೂಕತೆಯಿಂದ ಚಲಾವಣೆ ಮಾಡಬೇಕು. ಅದೇ ರೀತಿ ನಿರ್ವಾಹಕರು ವಿದ್ಯಾರ್ಥಿ ಸಮುದಾಯದಲ್ಲಿ, ಸಾರ್ವಜನಿಕರಲ್ಲಿ ಹಾಗೂ ಪ್ರತಿಯೊಬ್ಬ ನಾಗರಿಕರಲ್ಲೂ ಬಹಳ ಸೌಮ್ಯದಿಂದ ವರ್ತಿಸಿ ಅವರನ್ನು ಅತ್ಯಂತ ಗೌರವದಿಂದ ಕಾಣಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಜಿಲ್ಲೆಯ ಜನತೆ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಆಭಾರಿಯಾಗಿದ್ದೇನೆ. ರಾಮಚಂದ್ರ ಪಿಲಾರ್, ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ. ಈ ದಿನ ಪ್ರೆಸ್ ಕ್ಲಬ್ ಹಾಗೂ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಜಂಟಿ ಕಾರ್ಯಕ್ರಮವನ್ನು ನಿಯೋಜಿಸಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ, ಪ್ರೆಸ್ ಕ್ಲಬ್ಬಲ್ಲಿ. ಈ ದಿನ ಪತ್ರಕರ್ತರಿಗೆ ಬಸ್ ಮಾಲಕರ ಸಂಘದಿಂದ ನಾವು ಫ್ರೀ ಬಸ್ ಪಾಸನ್ನು ವಿತರಣಾ ಕಾರ್ಯಕ್ರಮ ನಡೆದಿದೆ. ಅದರೊಟ್ಟಿಗೆ ನಮ್ಮ 30 ವರ್ಷದಿಂದ ಅಪಘಾತ ರಹಿತ ಸೇವೆ ಸಲ್ಲಿಸುತ್ತಿರುವಂಥ ಚಾಲಕರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಚಾಲಕ ನಿರ್ವಾಹಕರಿಗೆ ತರಬೇತಿ ಶಿಬಿರ ಅಂತೇಳಿ ನಾವು ಈಗಾಗಲೇ RTO ಸಾಹೇಬ್ರ ಹತ್ರ ಹಾಗೂ ACB ಮೇಡಮ್ ಹತ್ರ ಈಗಾಗಲೇ ನಾವು ಸಮಾಲೋಚಿಸಿದ್ದೇವೆ. ಆದಷ್ಟು ಚಾಲಕ ನಿರ್ವಾಹಕರು ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಆ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ.